ಕರಾವಳಿ ಜಿಲ್ಲೆಯಲ್ಲಿ ಮುಖ್ಯ ಬೆಳೆ ಎನಿಸಿದ ಭತ್ತದ ಬೆಳೆ ಇದೀಗ ಬಹುತೇಕ ಕಡೆಯಲ್ಲಿ ಕಟಾವು ಮಾಡುವ ಸಮಯವಾಗಿದ್ದು ಬಹುತೇಕ ಭತ್ತ ಬೆಳೆದ ರೈತರು ಯಾಂತ್ರಿಕ ಕಟಾವು ಮಾಡಿ ನೇರ ಅಕ್ಕಿ ಗಿರಣಿಗೆ ಸಾಗಾಟ ಮಾಡುತ್ತಿರುವುದು ಕಂಡುಬರುತ್ತಿದೆ. ಕಟಾವುಗೊಂಡ ಭತ್ತವು ಯಂತ್ರದಲ್ಲಿ ಕಸ ಜೊಳ್ಳುಗಳು ಬೇರ್ಪಟ್ಟು ನೇರವಾಗಿ ಟೆಂಪೋ ಅಥವಾ ಗೂಡ್ಸ್ ವಾಹನದಲ್ಲಿ ಅಕ್ಕಿ ಗಿರಣಿಗಳಿಗೆ ಕೊಂಡು ಹೋಗಿ ತಮಗೆ ಬೇಕಾದಷ್ಟು ಅಕ್ಕಿ ಮಾಡಿ ಉಳಿದ ಭತ್ತವನ್ನು ಮಾರಾಟ ಮಾಡುವುದು ಮತ್ತು ಆಧುನಿಕ ಪದ್ಧತಿಯಲ್ಲಿ ಭತ್ತವನ್ನು ಅಕ್ಕಿ ಮಾಡುವಲ್ಲಿ ಭತ್ತವನ್ನು ಇಂದಿನ ಧಾರಣೆ ಕ್ವಿಂಟಾಲ್ಗೆ 2400ಕ್ಕೆ ಮಾರಾಟ ಮಾಡಿ ತಯಾರುಗೊಂಡ ಅಕ್ಕಿಯನ್ನು ಮನೆಗೆ ಕೊಂಡು ಹೋಗುತ್ತಿರುವುದು ಕಂಡುಬರುತ್ತಿದೆ. ಇನ್ನು ಕೆಲವರು ಭತ್ತವನ್ನ ಅಕ್ಕಿ ಗಿರಣಿಗೆ ಕೊಟ್ಟು ಸಾಂಪ್ರದಾಯಿಕವಾಗಿ ಭತ್ತವನ್ನ ಬೇಯಿಸಿ ಬಿಸಿಲಿನಲ್ಲಿ ಒಣಗಿಸಿ ಮಾಡುವ ಅಕ್ಕಿ ಗಿರಣಿಗಳಲ್ಲಿ 2 ತಿಂಗಳ ಬಳಿಕ ಅಕ್ಕಿಯನ್ನ ಕೊಂಡು ಹೋಗುತ್ತಾರೆ. ಅಪರೂಪಕ್ಕೆ ಕೆಲವು ರೈತರು ಭತ್ತವನ್ನ ತುಪ್ಪಿಯಲ್ಲಿ ಸಂಗ್ರಹಿಸಿ 4 ತಿಂಗಳ ಬಳಿಕ ಅಕ್ಕಿಯನ್ನ ಮಾಡುವ ದೊಡ್ಡ ರೈತರು ಕೂಡ ಇದ್ದು, ಬಹುತೇಕ ರೈತರು ಭತ್ತದ ಕಟಾವು ಮಾಡಿ ಮುಂದಿನ ಕೆಲವೇ ದಿನಗಳಲ್ಲಿ ಕರಾವಳಿಯಲ್ಲಿ ಜಾನಪದ ಕಲೆ, ಸಂಪ್ರದಾಯ ಮತ್ತು ದೈವಿಕ ನಂಬಿಕೆಗಳ ಕಂಬಳಕ್ಕೆ ಗದ್ದೆಗಳು ಸಿದ್ಧಗೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.